ಗುಂಡ್ಲುಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ವತಿಯಿಂದ ಸಂವಿಧಾನ ಶಿಲ್ಪಿ ವಿಶ್ವನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಣೆ ನಡೆಯಿತು. ವಿಶ್ವನಾಯಕ ಪ್ರಜಾಪ್ರಭುತ್ವ ಪಿತಾಮಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ವಾಹನದಲ್ಲಿರಿಸಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಾಗಿಸಲಾಯಿತು. ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಗುಂಡ್ಲುಪೇಟೆಯ ಘಟಾನುಘಟಿ ನಾಯಕರಿದ್ದ ಕಾಲದಿಂದಲೂ ಅಭಿವೃದ್ಧಿ ಕಂಡಿರಲಿಲ್ಲ. ಆದರೆ ನಮ್ಮ ಎಚ್.ಎಸ್. ಮಹದೇವ ಪ್ರಸಾದ್ ಕಾಲದಲ್ಲಿ ಅಭಿವೃದ್ಧಿ ಪಥದತ್ತ ಸಾಗುವತ್ತ ಬಂತು ಎನ್ನುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವುದು ಎಂಬ ಮಾತುಗಳನ್ನಾಡಿದರು. ನಾನು ಈ ದೇಶದ ಅಖಂಡತೆಯನ್ನು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯಬೇಕು. ಈ ವಿಷಯಗಳ ತಳಹದಿಯ ಮೇಲೆ ನಮ್ಮ ದೇಶದ ಸಂವಿಧಾನ ನಿಂತಿದೆ. ಇದನ್ನು ದುರುಪಯೋಗಪಡಿಸಲಿಕ್ಕೆ, ಇದನ್ನು ಮರೆಮಾಚಲಿಕ್ಕೆ ಈ ದೇಶದ ಕೋಮುವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೋಮುವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹಿಂದೂ ರಾಷ್ಟ್ರವಾಗಿ ನಿರ್ಮಾಣ ಆಗತಕ್ಕಂಥ ಬಯಕೆಯನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಒಂದೇ ಸಭೆ ರಾಧಾಕೃಷ್ಣರವರು ಅವರೊಬ್ಬ ದೊಡ್ಡ ವಿದ್ವಾಂಸರು, ಮೈಸೂರು ಯೂನಿವರ್ಸಿಟಿಯಲ್ಲಿದ್ದು ರಾಷ್ಟ್ರಪತಿಯಾಗಿ ರಷ್ಯಾದಲ್ಲಿ ಅವರು ನಮ್ಮ ಪ್ರತಿನಿಧಿಯಾಗಿದ್ದರು. ಅವರು ಹಿಂದೂ ರಾಷ್ಟ್ರದ ಕಲ್ಪನೆಗೆ ವಿರುದ್ಧವಾದಂತಹ ನಿಲುವನ್ನು ಹೇಳಿ ಬಹು ರಾಷ್ಟ್ರದ ನಿರ್ಮಾಣಕ್ಕೆ ಒಲವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ನಳಂದ ಬೌದ್ಧ ಭಿಕ್ಷು ಬೋಧಿದತ್ತ ಥೇರಾ, ಪ್ರಾಧ್ಯಾಪಕ ಭಾಷಣಕಾರ ಡಾಕ್ಟರ್ ಪೋತೆ, ಕಾಂಗ್ರೆಸ್ ಯುವ ಮುಖಂಡ ಗಣೇಶ್ ಪ್ರಸಾದ್, ಗೌರವಾಧ್ಯಕ್ಷ ಗೋಪಾಲ್, ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಮಹೇಶ್ ರಾಘವಾಪುರ, ಪ್ರದೀಪ್ ರಾಘವಾಪುರ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೇಣುಗೋಪಾಲ್ ಬೇರಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.